ಮಂಜೇಶ್ವರದಲ್ಲಿ ಭಾರೀ ಗಾಳಿಯೊಂದಕ್ಕೆ ಮರವೊಂದು ಮನೆ ಮೇಲೆ ಬಿದ್ದಿದ್ದು, ಈ ಸಂದರ್ಭದಲ್ಲಿ ಮನೆ ಮಂದಿ ಅದೃಷ್ಟವಶಾತ್ ಯಾವುದೇ ಅಪಾಯಗಳಿಲ್ಲದೆ ಪಾರಾಗಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತ್ನ 21ನೇ ವಾರ್ಡ್ ವ್ಯಾಪ್ತಿಯಲ್ಲಿರುವ ಕುಚ್ಚಿಕಾಡು ಪೂಮಣ್ಣು ನಿವಾಸಿ ಆಯಿಷಾ ಕೆಎಸ್ ಮೊಹಮ್ಮದ್ ರವರ ಮನೆಗೆ ಭಾರೀ ಗಾತ್ರದ ಮರ ಬಿದ್ದಿದೆ. ಹೆಂಚು ಪೈಪ್ಗಳು ಸೇರಿದಂತೆ ಮನೆಯ ಮೇಲ್ಛಾವಣಿ ಪೂರ್ಣವಾಗಿ ಹಾನಿಯಾಗಿದ್ದು, ಸುಮಾರು 50,000 ರೂಪಾಯಿ ನಷ್ಟ ಅಂದಾಜಿಸಲಾಗಿದೆ. ಘಟನಾ ಸ್ಥಳಕ್ಕೆ ವಾರ್ಡ್ ಸದಸ್ಯರಾದ ಲಕ್ಷ್ಮಣ್ ಅವರು ಆಗಮಿಸಿ ಮರವನ್ನು ತೆರವುಗೊಳಿಸುವಲ್ಲಿ ಸಹಕರಿಸಿದ್ದಾರೆ. ಮಾತ್ರವಲ್ಲದೆ ಮನೆ ದುರಸ್ತಿಗೆ ಬೇಕಾದ ಫಂಡ್ ಲಭಿಸುವಂತೆ ಸಂಬಂಧಪಟ್ಟವರನ್ನ ಸಂಪರ್ಕಿಸಿ ಪ್ರಯತ್ನ ನಡೆಸುವುದಾಗಿ ವಾರ್ಡ್ ಸದಸ್ಯ ಕುಟುಂಬಕ್ಕೆ ಭರವಸೆಯನ್ನ ನೀಡಿದ್ದಾರೆ.